ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೊರೋನಾ ಸೋಂಕಿನಿಂದ ಶೀಘ್ರವೇ ಗುಣಮುಖರಾಗಲಿ ಎಂದು ಬಂಟ್ವಾಳ ತಾಲೂಕಿನ ಅನ್ನಪ್ಪಾಡಿ ಬಾಲಗಣಪತಿ ದೇವಸ್ಥಾನದಲ್ಲಿ ಬಾಲಗಣಪತಿ ಹೋಮ ನಡೆದಿದೆ. ಬೆಳಗ್ಗೆ 6 ಗಂಟೆಯಿಂದ ಆರಂಭವಾದ ಈ ಹೋಮ 6:30 ವೇಳೆಗೆ ಸಂಪನ್ನಗೊಂಡಿತ್ತು. ಲೋಕಕ್ಕೆ ಕಾಡುತ್ತಿರುವ ಮಹಾಮಾರಿ ಕೊರೋನಾದಿಂದ ಜನತೆಗೆ ಮುಕ್ತಿ ಸಿಗಲಿ ಎಂಬ ಆಶಯದೊಂದಿಗೆ ಈ ಪೂಜೆ ನಡೆದಿದೆ. ಪೂಜೆಯಲ್ಲಿ ಗ್ರಾಮದ ಭಕ್ತ ಬಾಂಧವರು ಭಾಗವಹಿಸಿ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿದರು. स्वाहा बालगणपते नमः। ऐं ह्रीं रगल करीं 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 स्वाहा बालगणपते नमः। बालगणपते नमः। ऐं ह्रीं रगल करीं स्वाहा बालगणपते नमः।